ಹಜರತ್ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ತಂಗಳ್ರವರ 429ನೇ ವಾರ್ಷಿಕ ಮತ್ತು 21ನೇ ಪಂಚವಾರ್ಷಿಕ ಉರೂಸ್ ನೇರ್ಚೆ ಕಾರ್ಯಕ್ರಮವು ಫೆಬ್ರವರಿ 10ರಿಂದ ಪ್ರಾರಂಭಗೊಂಡು ಮಾರ್ಚ್ 6ರವರೆಗೆ ವಿವಿಧ ಕಾರ್ಯಕ್ರಮಗಳೊಂದಿಗೆ ಉಳ್ಳಾಲ ದರ್ಗಾ ವಠಾರದಲ್ಲಿ ನಡೆಯಲಿದೆ. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದರ್ಗಾ ಅಧ್ಯಕ್ಷ ಹಾಜಿ ಅಬ್ದುಲ್ ರಶೀದ್ ಅವರು, ಉಳ್ಳಾಲ ಉರೂಸ್ ಫೆಬ್ರವರಿ 10ರಂದು ಸಂಜೆ 4 ಗಂಟೆಗೆ ದರ್ಗಾ ಜಿಯಾರತ್ ಹಾಗೂ ಮಾಸಿಕ ದ್ರಿಗ್ಸ್ ಮಜ್ಲಿಸ್ ಕಾರ್ಯಕ್ರಮವು ತಾಜುಲ್ ಉಲಾಮರ ಸುಪುತ್ರ ಕುರ್ರತ್ ಸಾದತ್ ಸಯೀದ್ ಅವರು ನೇತೃತ್ವವನ್ನು ವಹಿಸುವರು ಎಂದು ಅಬ್ದುಲ್ ರಶೀದ್ ಹೇಳಿದರು. ಫೆಬ್ರವರಿ 10ರಂದು ಸಂಜೆ 7 ಗಂಟೆಗೆ ಉರೂಸ್ ಕಾರ್ಯಕ್ರಮ ಸೈದುಲ್ ಉಲಾಮಾ ಜಿಫ್ರಿ ಮುತ್ತುಕೋಯ ತಂಗಲ್ ಉದ್ಘಾಟಿಸಲಿರುವರು. ಸಮಾರೋಪ ಕಾರ್ಯಕ್ರಮವನ್ನು ಸುಲ್ತಾನುಲ್ ಉಲಾಮಾ ಎಪಿ ಅಬೂಬಕರ್ ಮುಸ್ಲಿಯಾರ್ ನೆರವೇರಿಸಲಿರುವರು ಎಂದು ಅವರು ಹೇಳಿದರು. ಉಳ್ಳಾಲ ದರ್ಗಾ ಅಧ್ಯಕ್ಷ ಹಾಜಿ ಅಬ್ದುಲ್ ರಶೀದ್ ಸ್ವಾಗತಿಸಲಿದ್ದು, ಉಳ್ಳಾಲ ಶಾಸಕರಾದ ಯುಟಿ ಖಾದರ್, ಸಂಸದ ನಳಿನ್ ಕುಮಾರ್ ಕಟೀಲ್, ಉಡುಪಿ ಕಾಜಿ ಮಾಣಿ ಉಸ್ತಾದ್, ಮಂಗಳೂರು ಕಾಜಿ ತ್ವಾಕ ಅಹಮದ್ ಮುಸ್ಲಿಯಾರ್ ಸೌಹಾರ್ದ ಸಮ್ಮೇಳನದಲ್ಲಿ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ಸಚಿವರುಗಳು, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಅನೇಕ ಉಮರಾ ನಾಯಕರುಗಳು, ವಿದ್ವಾಂಸರುಗಳು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ನಾವಿವತ್ತು ಫೆಬ್ರವರಿ 10ನೇ ತಾರೀಕಿನಿಂದ ಮಾರ್ಚ್ 6ನೇ ತಾರೀಕುವರೆಗೆ ಸಂತ ನಮ್ಮ ಹಜರತ್ ಸೈಯದ್ ಮದನಿ ಅವರ ಉರೂಸನ್ನ ವಿಜೃಂಭಣೆಯಿಂದ ಮಾಡಲಿಕ್ಕೆ ಮಗದೊಮ್ಮೆ ತಯಾರಿಯಾಗಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು, ಅದೇ ರೀತಿ ಸಂಸದರಾದ ನಳಿನ್ ಕುಮಾರ್ ಅವರು, ಉಸ್ತುವಾರಿ ಸಚಿವರುಗಳು, ಮಾಜಿ ಉಸ್ತುವಾರಿ ಸಚಿವರುಗಳು, ಹಾಲಿ ಸಚಿವರಾದ ಶಾಸಕರಾದ ಯುಟಿ ಖಾದರ್ ಅವರು, ಅದಲ್ಲದೆ ಕರ್ನಾಟಕ ಸರ್ಕಾರದ ಹಾಲಿ ಮತ್ತು ಮಾಜಿ ಶಾಸಕರುಗಳು ಅನೇಕ ಮಂದಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಧಾರ್ಮಿಕ ಮುಖಂಡರಾದಂಥ ಜಿಫ್ರಿ ಮುತ್ತುಕೋಯ ತಂಗಳ್ರವರು ಮತ್ತು ಸುಲ್ತಾನುಲ್ ಉಲಮಾ ಎಪಿ ಉಸ್ತಾದ್ರವರ ನೇತೃತ್ವದಲ್ಲಿ ಈ ಉರೂಸ್ ಕಾರ್ಯಕ್ರಮವು ಮಾರ್ಚ್ 10ರಂದು ಮಗ್ರಿಬ್ ನಮಾಜರ ಬಳಿಕ ಪ್ರಾರಂಭಗೊಂಡಿದೆ. ಅದೇ ದಿನ ಸಂಜೆ ಅಸರ್ ನಮಾಜಿಗೆ ನಮ್ಮ ಖಾಜಿಗಳಾದಂಥ ತಾಜುಲ್ ಉಲಮರ ಸುಪುತ್ರ ಕುರತ್ ತಂಗಲ್ರವರು, ಫಜಲ್ ಕೋಯಮ್ಮ ಕುರತ್ ತಂಗಲ್ರವರು ದಿಕ್ರ್ ಮಜ್ಲಿಸನ್ನು ಉದ್ಘಾಟನೆ ಮಾಡುವುದರ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿಕ್ಕಿದ್ದಾರೆ. ಅದೇ ರೀತಿ ನಮ್ಮ ಮಂಗಳೂರು ಕಾಜಿಗಳು, ಅದೇ ರೀತಿ ಮಾಣಿ ಉಸ್ತಾದ್ರವರು, ಅನೇಕ ವಿದ್ವಾಂಸರುಗಳು ಈ ಸಮಾರಂಭದಲ್ಲಿ ಭಾಗವಹಿಸ್ತಾರೆ. ವಿಶೇಷವಾಗಿ ನಮ್ಮ ಶರೀಯತ್ ಕಾಲೇಜಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಸನದು ದಾನ ಸಮ್ಮೇಳನ ಕೂಡ ನಮ್ಮಲ್ಲಿ ಒಂದು ನಡೆಯುವಂಥ ವಿಶಿಷ್ಟ ಕಾರ್ಯಕ್ರಮ. ಅದು ಮತ್ತು 15ನೇ ತಾರೀಕಿನಂದು ಸಂದಲ್ ಮೆರವಣಿಗೆ ಅಂತ ಹೇಳುವಂಥ ಒಂದು ಬಹಳತ್ತ ಒಂದು ಮೆರವಣಿಗೆ ಕೂಡ ಆ ರಾತ್ರಿ ವಿಷಯ ನಡೆಯುತ್ತಿದೆ. ಹೀಗಾಗಿ ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ 5ನೇ ತಾರೀಕಿನಂದು ಸುಮಾರು 8 ಗಂಟೆಯಿಂದ ಅಥವಾ 10 ಗಂಟೆ ಟೈಮಿಂಗ್ ಕರೆಕ್ಟ್ ಫಿಕ್ಸ್ ಮಾಡಿಲ್ಲ, 8ರಿಂದ 10ರ ನಂತರ ಸುಮಾರು 1500 ಆಡು ಕುರಿಗಳನ್ನು ಕಡಿದು 35,000 kg ರೈಸ್ ಅಕ್ಕಿಯನ್ನು ಪಡ್ಕೊಂಡು ನಾವು ಭಕ್ತಾದಿಗಳಿಗೆ ಅನ್ನದಾನವನ್ನು ನೀಡುವಂಥ ಕಾರ್ಯಕ್ರಮ ಕೂಡ ನಮ್ಮ ಈ ದರ್ಗಾ ಉರೂಸಿನಲ್ಲಿ ಇರ್ತದೆ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೇವೆ. ಉರೂಸ್ ಕಾರ್ಯಕ್ರಮದಲ್ಲಿ ರಕ್ತದಾನ ಶಿಬಿರ, ಸನದು ದಾನ, ಮಹಾಸಮ್ಮೇಳನ, ಮದನಿ ಸಂಗಮ, ಮದನಿ ಮೌಲೂದ್ ಪಾರಾಯಣ, ಬೃಹತ್ ಮೆಡಿಕಲ್ ಕ್ಯಾಂಪ್, ಸರ್ವಧರ್ಮ ಮುಖಂಡರ ಸಮ್ಮೇಳನ, ಸಂದಲ್ ಮೆರವಣಿಗೆ, ಅನ್ನದಾನ ಕಾರ್ಯಕ್ರಮ ನಡೆಯಲಿದೆ. ಈ ಸಂದರ್ಭ ಉಪಾಧ್ಯಕ್ಷರಾದ ಯುಕೆ ಮೋನು ಇಸ್ಮಾಯಿಲ್, ಪ್ರಧಾನ ಕಾರ್ಯದರ್ಶಿ ಹಾಜಿ ತ್ವಾಹಾ ಮೊಹಮ್ಮದ್, ಜೊತೆ ಕಾರ್ಯದರ್ಶಿ ನೌಶಾದ್ ಅಲಿ, ಲೆಕ್ಕ ಪರಿಶೋಧಕ ಯುಟಿ ಇಲಿಯಾಸ್, ಉರೂಸ್ ಪ್ರಚಾರ ಸಮಿತಿಯ ಕನ್ವೀನರ್ ಹಾಜಿ ಎಕೆ ಮೊಹಿಯುದ್ದೀನ್, ಆಸಿಫ್ ಅಬ್ದುಲ್ಲಾ, ಉರೂಸ್ ಮೇಲ್ವಿಚಾರಣಾ ಸಮಿತಿಯ ಸದಸ್ಯ ಫಾರೂಕ್ ಉಳಾಲ್ ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.